ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆದ ವಿವರ ಬಂಟ್ವಾಳ ತಾಲೂಕದ ಪಚ್ಚಿನಡ್ಕ ಶುಭ ಸಮೂಹ ಸಂಸ್ಥೆಯ ಯಜಮಾನರು ಕೆ ಸೇಸಪ್ಪ ಕೋಟಿಯನ್ ಪಚ್ಚಿನಡ್ಕ ಬಕ ಚಂದ್ರಾವತಿ ಮಕ್ಕಳಿಗೆ ಮದ್ಮೆ ಆದ 5 ವರ್ಷ ಆಯ್ನಲ್ಲಿ ಕೊಡು ಶುಭ ಸಂಸ್ಥೆದ ಸಾರ್ಥಕ್ಯ ನಡಪುದ ಸುವರ್ಣ ಸಂಭ್ರಮದ ಶುಭಯಾನ ಲೇಸ್ ಅಂಗಾರೆ ಬೆಂಜನಪದವು ಶಿವಾಜಿನಗರದ ಶುಭಲಕ್ಷ್ಮಿ ಸಭಾಂಗಣೋಡು ನಡತಂಡು. ಬಂಟ್ವಾಳ ತಾಲೂಕದ ಪಚ್ಚಿನಡ್ಕ ಶುಭ ಸಮೂಹ ಸಂಸ್ಥೆಯ ಯಜಮಾನರು ಕೆ ಸೇಸಪ್ಪ ಕೋಟ್ಯನ್ ಪಚ್ಚಿನಡ್ಕ ಬಕ ಚಂದ್ರಾವತಿ ಮಕ್ಕಳಿಗೆ ಮದ್ಮೆ ಆದ 5 ವರ್ಷ ಆಯ್ನಲ್ಲಿ ಕೊಡು ಶುಭ ಸಂಸ್ಥೆದ ಸಾರ್ಥಕ್ಯ ನಡಪದ ಸುವರ್ಣ ಸಂಭ್ರಮದ ಶುಭಯಾನ ಲೇಸ್ ಅಂಗಾರೆ ಬೆಂಜನಪದವು ಶಿವಾಜಿನಗರದ ಶುಭಲಕ್ಷ್ಮಿ ಸಭಾಂಗಣೋಡು ನಡತಂಡ. ಲೇಸ್ಗೆ ಸೇಸಪ್ಪ ಕೋಟ್ಯನ್ ಬಕ ಚಂದ್ರಾವತಿ ಏರೇನ ಮೆರವಣಿಗೆಡಲೆ ತೊಂದು ಬತ್ತೇರ. ಸೇಸಪ್ಪ ಕೋಟ್ಯನ್ ಬಕ ಚಂದ್ರಾವತಿ ತುಡಾರ ಬುಲ್ಪು ಬತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೇರ. ಶಾಸಕರು ಉಮಾನಾಥ ಕೋಟ್ಯನ್ ಪಾತಿರ್ದ ದೇವಿರ್ಕುರ್ನ ಸಂಪತ್ತನ ಸಮಾಜವಾದಿಗಳ ಸೇಸಪ್ಪ ಕೋಟ್ಯನ್ ದೇವತಾ ಪುರುಷರಾದ ಮೂರ್ದು ಬೈದಿರಂದು ಪಂಡ್ಯರ. ಇಲ್ಲಡೊಂಜಿ ರಡ್ಡು ಪೊಣ್ಣು ಜೋಕುಲು ತಂದ ಪೊಣ್ಣು ಜೋಕ್ಲೆಗೆ ಮದ್ಮೆ ಮಲ್ಪಂದೆ ಪಲೈ ತಂಗಡೆಲೆಗೆ ಮದ್ಮೆ ಅಲ್ಪಂದೆ ಪಲೈ ಮದ್ಮೆ ಅಪ್ಪನಂಚಿನ ಕ್ರಮ ಇಜ್ಜಾಂಡ್. ಒಂಜಿ ವೇಳೆ ಕೆಲವು ಸರ್ತಿ ಪೊಣ್ಣುಲೆಗೆ ಮದ್ಮೆ ಅನಗ ತಂಗಡೆಲೆಗೆ ತಡ ಆನಂದಂಡ ಪಲೈ ಮದ್ಮೆ ಆಮಂದೆ ಕುಲ್ದಿನೇ ಏತೋ ಜೀವ ಕುಟುಂಬಲು ನಮ್ಮ ತುಳುನಾಡು ಉಲ್ಲ ಸಂಪ್ರದಾಯ ಅಂಚೆತ್ತಿನ ತಂಗಡೆಲೆಗೆ ಮದ್ಮೆ ಅವಡು ಮುಜಿನಾಲು ತಂಗಡೆಲುತ್ತನ ತಂಗಡೆಲೆಗೆ ಮದ್ಮೆ ಐಬಕ್ಕ ಯಾನ್ ಮದ್ಮೆ ಅಪ್ಪನಿ ಅಂಚೆನೆ ಕೆಲವು ಸರ್ತಿ ಅಕ್ಕನಕ್ಲೆಗೆ ಮದ್ಮೆ ಒಂದೇ ಮಿಗ್ಗೆಲ ಮದ್ಮೆ ಒಂದೇ ಕುಲ್ದಿನ ಅಂಚೆನ ನಮ್ಮ ಸಂಪ್ರದಾಯ ಹಿಂದೂ ಕುಟುಂಬ ಸಂಪ್ರದಾಯ ತುಳುನಾಡು ಆ ರೀತಿ ಇತ್ತನು ದುಂಬು ಮದ್ಮೆ ಅಪ್ಪಿನ ಊರವ್ರಿಗೆ ಅಂಡ ನಮ್ಮ ಇಲ್ಲಡೆ ಮದ್ಮೆ ಅಪ್ಪಿನ ಇಲ್ಲಡೆ ದೊಂಪ ಬಾಡ್ನು ಇಲ್ಲಡೆ ಮದ್ಮೆ ಅಪ್ಪನ ಅಂಚಿನ ಒಂಜಿ ಕ್ರಮ ದುಮುನಾನಿ ಇತ್ಯದಲಕ ಮೆಹಂದಿ ಮದ್ರೆಂಗಿ ಪುರ ಇಜ್ಜಾಂಡ್ ದುಮುನಾನಿ ಕೂಡುನಿ ಇಂದು ಬಂದ್ಪೇರು ಕೂಡುನಿ ಬಂಡ ಊರ್ದಾಕಲು ನೆರೆಕರೆ ತಾಕಲು ಮಾತ ದುಮುನಾನಿ ಬತ್ತದ ಒಂಜಿ ವಾರೊಡ್ದು ದುಂಬು ಬತ್ತದ ಜಾಲನ್ನು ಕೆತ್ತದ ದೊಂಪ ಪಾಡ್ದು ಒಲ್ತು ಮಡಲ್ ತುಂಬುದು ಕನತದ ಜಾಲನ್ನು ಕೆತ್ತದ ಅಂಬಿ ಆಡ್ತದ ಪೋಯಿನಾಕ್ಲೆಗೆ ಬೈಯಾಡ್ ಒಂಜಿ ಮದುಮೆದ ದುಮುನಾನಿ ಒಂಜಿ ಕೆಮ್ಮುಡೆದ ಆತನ ತೌತ್ಯದ ಕೊದ್ದೆಲ್ಲ ಒಂಜಿ ಉಪ್ಪಡದ ಗಸಿ ಕೊರ್ದು ಒಂಜಿ ಕೂಡು ನವನಸು ಕೊರ್ಪನ ಕ್ರಮ ಬೇತಕ್ಲೆಲ್ಲಡ್ದು ಪೂರ ಕಡಪಿ ಕಲ್ಲನು ಐನು ನೇನು ಪೂರ ತುಂಬೊಂದು ಬತ್ತದ ಇಲ್ಲಲ್ಲಿ ಅಡಿಗೆ ಮಲ್ತದ ಮನದಾನಿ ಮದ್ಮೆ ಆದ ಮನದಾನಿ ಇಲ್ಲಡೆ ವನಸ್ ಕೊರ್ಪನ ಅಂಚಿನ ಒಂಜಿ ಕ್ರಮ. ರಾಜ್ಯದ ದುಂಬುದ ಮಂತ್ರಿ ಬಿರಾಮನತ್ರೈ ಪಾತಿರ್ದ ಸಾಮಾನ್ಯ ಕುಟುಂಬದ ಬತ್ತಿನ ಸೇಸಪ್ಪ ಕೋಟ್ಯಾನ್ ಏತೆ ಎತ್ತರಗೇರಂಡಲ ಗುಣ ನಡಕೆ ಬಕ ಸಜ್ಜನಿಕೆನ ಕೈ ಬಿಡ್ತುಜರ ಅವರೇನು ಎತ್ತರಗೇರ್ನಂಚ ಮಲ್ತದನಂದು ಪಂಡ್ಯರ. ಅನೇಕ ಜನಕ್ಕಲೆ ಕೆಲಸ ಗೊತ್ತವನಂಚಿನ ಶಕ್ತಿ ಬಹುಶಃ ಸೇಸಪ್ಪ ಕೋಟ್ಯಾನ್ರಿಗೆ ಬರ್ತನೆ. ಇನ್ನು ಏತೋ ಜನ ಅಭಿನಂದನೆ ಮಲ್ತದೆ ಅಕ್ಲನ ಸ್ಟಾಫ್ನ ಕ್ಲಿಪ್ಪು ಅಕ್ಲನ ಬಿಡಿ ಬ್ರಾಂಚ್ ದ ಕ್ಲಿಪ್ಪು ಮಾತರಿಗಳ ಒಂಜಿ ಗೌರವ ಸಮರ್ಪಣೆ ಮಲ್ಪನಂಚಿನ ಕಾರ್ಯಕ್ರಮ ಆರಂಭ. ಯಾನು ಒಲ್ಪಡ್ದು ಬೈದೆ ಪನ್ಪನೇನು ಇನಿ ಮುಟ್ಟಾಗ್ಲ ನೆನಪುದಿ ಒಂದಿತ್ತ ಒಂದು ವ್ಯಕ್ತಿ ಇತ್ತಂದ ಅವು ಸೇಸಪ್ಪ ಕೋಟಿ ಅಂದ್ರೆ ಇನಿಕಲ ಏರು ಕಷ್ಟದ ಕುಲ್ಲರ ಏರು ಸಾಮಾಜಿಕ ನ್ಯಾಯದ ವಂಚಿತರಾಯಿನ ದುರ್ಬಲ ವರ್ಗದ ಕ್ಲಿಯರುಲ್ಲರ ಅಕಲ್ನ ಯೋಗಕ್ಷೇಮಡು ಯಾನ್ಲ ಭಾಗ್ಯ ಆವಡು ಬಂದು ತನರ್ದು ಶಕ್ತಿ ಮೀರ್ದು ಸಹಾಯ ಮಲ್ತೊಂದು ಬತ್ತಿನದವರ ಆರೆಗೆ ಆರ್ನ ಶಕ್ತಿ ವೃದ್ಧಿಸದಂತ ಆರ ದುರ್ಬಲರಾಗ್ತಿದೆ. ಸೇಸಪ್ಪ ಕೋಟ್ಯನ್ ಬಕ ಚಂದ್ರಾವತಿಯರಿಗೆ ಸುವರ್ಣ ಸಂಭ್ರಮ ಶುಭಯಾನದ ಮರ್ಯಾದೆ ಸಂದೈತ ಮಲ್ತೇರ. ಮುತ್ತೈದೆ ಪುಂಜೋನಕ್ಲು ಆರತಿ ಪತ್ತೀರ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಂಧುಲು ದೋಸ್ತಿಲು ಎಡ್ಡೆಪ್ಪು ಬೈಕೇರ. ಶುಭ ಬೀಡಿದ ಗುತ್ತಿಗೆದಾರರಿರುವ ಸಂಸ್ಥೆದ ಬೇಲೆದಕ್ಲೆಗೆ ತಮ್ಮನದ ಮರ್ಯಾದೆ ಮಲ್ತೇರ. ಶಾಸಕರು ರಾಜೇಶ್ ನಾಯ್ಕ್, ರಾಜ್ಯ ಕ್ಯೂನಿಕ್ಸ್ ಗುರಿಕಾರ್ಯರು ಹರಿಕೃಷ್ಣ ಬಂಟ್ವಾಳ, ದುಂಬುದ ಶಾಸಕರು ರುಕ್ಮಯ್ಯ ಪೂಜಾರಿ, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರಿಕಾರ್ಯರು ಎಚ್.ಎಸ್. ಸಾಯಿರಾಮ್, ಅಮ್ಟಾಡಿ ಮಂಗ್ಲಿಮಾರ್, ಅಣ್ಣಪ್ಪ ಪಂಜುರ್ಲಿ ದೈವಸ್ಥಾನದ ಆಡಳಿತ ಮುಕ್ತೇಸರರು ರವಿಶಂಕರ ಶೆಟ್ಟಿ ಬಡಾಜಗುತ್ತು, ಬೆಂಜನಪದವು ಕರಾವಳಿ ಕಲರ್ ಕಾರ್ಟನ್ಸ್ ದ ಕೆಪಿ ಶೆಟ್ಟಿ ಮಡಂಕಾಬೋ ಗುತ್ತು, ತೊಡಂಬಿಲ ಸೇಕ್ರೆಡ್ ಹಾರ್ಟ್ ಚರ್ಚದ ಧರ್ಮಗುರು ಆಂಟನಿ ಲೋಬೋ, ಉದ್ದಬುಟ್ಟು ಜುಮ್ಮಾಪಳ್ಳಿದ ಖತೀಬ್ ಮೊಹಮ್ಮದ್ ಶರೀಫ್ ದಾರಿಮಿ ಪಾಲ್ಗೊಂಡಿರ. ಶುಭ ಸಂಸ್ಥೆದ ಭುವನೇಶ್ ಪಚ್ಚನಡ್ಕ, ಜಯಲಕ್ಷ್ಮಿ ಭುವನೇಶ್, ಶುಭ ಇಂದಿರೇಶ್, ಪುಷ್ಪ, ರಾಮಚಂದ್ರ ಸುವರ್ಣ ತುಂಬೆ, ಪ್ರಮೀಳಾ, ಪ್ರಶಾಂತ ಸನಿಲ್ ಬೆಂಗಳೂರು, ಭಾರತಿ, ಸುಜನ್ ಸುರತ್ಕಲ್, ಇಂದಿರೇಶ್ ಬಿಸಿ ರೋಡ್ ಪಾಲ್ಗೊಂಡಿರ. ದಿನೇಶ್ ಸುವರ್ಣ ರಾಯಿಬಕ, ಸುಲೋಚನಾ ಪಚ್ಚನಡ್ಕ ಕಾರ್ಯಕ್ರಮ ಸುಧಾರ್ತಿರ.
ಇಂಚಿ ಪದ ದಿನಕ್ಲೆಡ್ ಕಾರ್ಲೆಗ್ ಸೂಪತ್ತದು ಪೊತ್ತುದು ಪೋಪುನ ಸಂಗತಿ ಹೆಚ್ಚೊಂದುಂಡು ಬುಧಾರ ಕುಡ್ಲದ PVS ವೃತ್ತ ಕೈತಲು ಫೋರ್ಡ್ ಕಾರ್ ಒಂಜೇಕ್ ಸೂಪತ್ತದು ನಷ್ಟ ಆತಂಡು ಕಾರಡಿತ್ತಿನಕ್ಲು ಬಚಾವಾತೇರು ಕಾರುಗ್ ಒರೊಡ್ತರನೆ ಸೂಪತ್ತದು ಕಾರು ಪೊತ್ತುದು ಭಸ್ಮ ಪನ್ಪುನ ಸುದ್ದಿ ಇತ್ತಿತ್ತೆ ಹೆಚ್ಚಾದ ಕೇಂದ್ರ ಬರ್ಪುಂಡು ಎಡ್ಡೆಡ್ಡೆ ಕಂಪೆನಿಲನ ಗಾಡಿಲಾದಿತ್ತಣಲ ಅಪಾಯ ಎಂಚ ಬರ್ಪುನೊಂದು ಪನಿಯರೆ ಸಾಧ್ಯ ಇಜ್ಜಿ ಬುಧರ ಮಧ್ಯಾಹ್ನ ಕುಡ್ಲದ PVS ವೃತ್ತದಂಚಿ ಬರೊಂದಿತ್ತಿನ ಫೋರ್ಡ್ ಕಾರ್ಗ್ ಸೂಪತ್ತದಂಡು ಕಾರಡಿತ್ತಿನ ಡಾಕ್ಟರ್ ಸುಶ್ಯಾಂ ಪನ್ಪುನಾರ್ ಅಪಾಯ ಹಿಡ್ದು ಬಚಾವಾತೇರು ಈ ಬಗೆಟ್ ಡಾಕ್ಟರ್ ಸುಶ್ಯಾಂ ನಮ್ಮಕುಡ್ಲದೊಟ್ಟಿಗೆ ಪಾತ್ರಿಡ್ದು PVS ತಂಚಿ ಬರೊಂದುಪ್ಪನಗ ಕಾರಡ್ ಪುಗೆಲಕ್ಕದಂಡು ಅಪ್ಪಗನೆ ಕಾರು ಅಂತಾದ ಫೋರ್ಡ್ ಕಾರ್ಗ್ ಆಜಿ ವರ್ಷ ಆತನತೆ 1 ಲಕ್ಷ ಕಿಲೋಮೀಟರ್ ಬಲ್ತಿನ ಕಾರಡ್ ನೆಡ್ತುಂಬು ಒವ್ವಿ ಸಮಸ್ಯೆ ಬೈತಜಿಂದ ಅರ್ಪಂಡಿರು ಆ್ಯಕ್ಚುಲಿ ನಮ್ಮ ಮುಲ್ಪ PVS ಆದಿಂಚಿ ಬರೊಂದಿಪ್ಪನಾಗನೆ ಹೊರನೆ ಗಾಡಿ ಬಂದು ಬೂರ್ದು ಬೊಕ್ಕ ಪುಗೆ ಬರ್ರೆ ಸ್ಟಾರ್ಟ್ ಆಂಡೆ ಎದುರುಡ್ದು ಜತ್ತದ ತೂನಾಗ ತೂಪತ್ತದಿತ್ತಂಡು ಮತ್ತೆ ಸುತ್ತರ್ದು ಮತ್ತೆ ಹೆಲ್ಪ್ ಮಾಡ್ಪರೆ ಬತ್ತೇರು ರಪ್ಪ ಲಕ್ಕಿಲಿ ಬೇಗನೆ ತೂ ತೆಕ್ಕಾದ ಬುಡಿಯ ಸೊ ಜಾಸ್ತಿ ದಾಲ ಆತಜಿ ಕಾರ್ ಫೋರ್ಡ್ದ ಇಕೋ ಸ್ಪೋರ್ಟ್ ಕಾರ್ ನಮ್ಮ ಒಂಜಿ 6 years ಆತಂಡು 1 lakh kilometers ನಡತದನು ಸೊ ಆಕ್ಚುಲಿ ಎಡ್ಡೆ ಕಂಡೀಷನ್ ಇತ್ತನ ಗಾಡಿ ದಯಗ ಆತನ ನಲ್ಲ ಗೊತ್ತುಜಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರವು ಸಂಸ್ಥೆಲನ ಕಾರ್ಯಂತರ ಡಾಕ್ಟರ್ ಬಿ ಯಶೋವರ್ಮ ಐತಾರ ಸಿಂಗಾಪುರಡು ತೀರ್ದಿತ್ತದು ಅಂಗಾರೆ ಮಧ್ಯಾಹ್ನ ಅರೆನ ಮರಣ ಊರುಗ್ ಬತ್ತಂಡು ಉಜಿರೆ ಕಾಲೇಜ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಜನಪ್ರತಿನಿಧಿಗಳು ಬರವು ಕಲ್ಪಾವನಕ್ಲು ಬೊಕ್ಕ ಸಾರ್ವಜನಿಕರು ಶ್ರದ್ಧಾಂಜಲಿ ಸಂದಾಯರು ಐತಾರ ಸಿಂಗಾಪುರಟು ತೀರ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಬರವು ಸಂಸ್ಥೆಲನ ಕಾರ್ಯಾಂತರ ಡಾಕ್ಟರ್ ಬಿ ಯಶೋವರ್ಮೆರನ ಮರಣ ಅಂಗಾರ ಮಧ್ಯಾಹ್ನದ ಬೊಕ್ಕ ಉಜಿರೆಗೆ ಬತ್ತಂಡ ಚಾರ್ಮಾಡಿಗೆ ಬತ್ತಿ ಬೊಕ್ಕ ಅಲ್ಪಡ್ದು ಕಕ್ಕಿಂಜೆ ಮುಂಡಾಜೆ ಸೋಮಂತಡ್ಕ ನಿಡಿಗಲ್ ಆದ ಉಜಿರೆ ಸರ್ಕಲ್ಗೆ ಗಾಡಿನ ಜಾತದ ಒಟ್ಟುಗು ಮರಣ ಬತ್ತಂಡ ಮಧ್ಯಾಹ್ನದ ಬೊಕ್ಕ ಉಜಿರೆ ಹೋಟೆಲ್ ಅಂಗಡಿ ಆಫೀಸ್ ಬೊಕ್ಕ ಬಾಡಿಗೆ ಗಾಡಿಲನ ಸಂಚಾರ ಮಾತ ಉಂಟುದು ಉಜಿರೆ ಪೇಂಟೆ ಬಂದಾದಿತ್ತಂಡ ಉಜಿರೆದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಕ್ಯಾಂಪಸ್ ಡಾಕ್ಟರ್ ಯಶೋವರ್ಮೆರನ ಮರಣದಿದ್ದು ಸಾರ್ವಜನಿಕರಿಗೆ ತುಯ್ಯರೆ ಬೊಕ್ಕ ಶ್ರದ್ಧಾಂಜಲಿ ಸಂದಾಯರೆ ಅವಕಾಶ ಮಲ್ತು ಕೊಡ್ದಿದ್ದೇರ ಉಜಿರೆ ಕಾಲೇಜಿದ NCC ಲೆಫ್ಟಿನೆಂಟ್ ಕಮಾಂಡೆಂಟ್ ಡಾಕ್ಟರ್ ಶ್ರೀಧರ ಭಟ್ ದುಂಬಾಳ್ತೆಡ್ NCC ದಕ್ಲು ಬೊಕ್ಕ ದುಂಬುದ ಸೈನಿಕರನ ಸಂಘದಕ್ಲು ಮರ್ಯಾದೆ ವಂದನೆ ಸಂದಾಯರ ಬರವು ಕಲ್ಪನಕ್ಲು ಬರವು ಕಲ್ಪಾವನಕ್ಲು ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಶ್ರದ್ಧಾಂಜಲಿ ಸಂದಾಯರ ಶಾಸಕರು ಹರೀಶ್ ಪುಂಜ ವಿಧಾನ ಪರಿಷತ್ ಸದಸ್ಯರಾದ ಪುನಃ ಹರೀಶ್ ಕುಮಾರ್ ಬೆಳ್ತಂಗಡಿ ಪ್ರತಾಪ ಸಿಂಹ ನಾಯಕ್ ಬೋಜೇಗೌಡ ದುಂಬುದ ಮಂತ್ರಿಯರಾಯನ PGR ಸಿಂಧ್ಯಾ ವಿನಯ ಕುಮಾರ್ ಸೊರಕೆ ರಮನಾಥ ರೈ ಗಂಗಾಧರ ಗೌಡ ಅಭಯ ಚಂದ್ರ ಜೈನ್ ಶ್ರದ್ಧಾಂಜಲಿ ಸಂದಾಯರ ದುಂಬುದ ಶಾಸಕರಾಯನ ವಸಂತ ಬಂಗೇರ ಪ್ರಭಾಕರ ಬಂಗೇರ ದುಂಬುದ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾಣಿಕ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಡಾಕ್ಟರ್ ಮೋಹನ್ ಆಳ್ವ ನಿಟ್ಟಿ ವಿನಯ್ ಹೆಗ್ಡೆ MB ಪುರಾಣಿಕ್ ಡಾಕ್ಟರ್ ವಿವೇಕ ರೈ ಡಾಕ್ಟರ್ ಚಿನ್ನಪ್ಪ ಗೌಡ ಡಾಕ್ಟರ್ PS ಎಡಪಡಿ ತಾಯಿರ್ ಸುರೇಶ್ ಬಳ್ಳಾಲ್ ಡಾಕ್ಟರ್ MP ಶ್ರೀನಾಥ್ ಪ್ರದೀಪ್ ಕುಮಾರ ಕಲ್ಕುರ ಡಾಕ್ಟರ್ LH ಮಂಜುನಾಥ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೇಮಾವತಿ ವಿ ಹೆಗ್ಗಡೆ ಸುರೇಂದ್ರ ಕುಮಾರ್ ಅನಿತಾ ಸುರೇಂದ್ರ ಕುಮಾರ್ ಹರ್ಷೇಂದ್ರ ಕುಮಾರ್ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ರಾಜೇಂದ್ರ ಕುಮಾರ್ ನೀತಾ ರಾಜೇಂದ್ರ ಕುಮಾರ್ ಅಮಿತ್ ಕುಮಾರ್ ಅಮಿತ್ ಶ್ರದ್ಧಾಂಜಲಿ ಸಂದಾಯರ ಉಜಿರೆ ಗ್ರಾಮದ ನೀರಚಿಲುಮೆ ಕೈತಲ್ದ ಯಶೋವರ್ಮೆರ್ನ ಇಲ್ಲ ಕೈತಲ್ ಮರಣದ ಅಕೀರಿದ ಕ್ರಿಯಲು ನಡೆತಂಡ
ಹರಿಕೃಷ್ಣ ಬಂಟ್ವಾಳರನ ಬಗೆಟ್ ತನಕ ಗೌರವ ಉಂಡು. ಕಾಂಗ್ರೆಸ್ ಪಕ್ಷಡಿತ್ತಿನ ಈರು ಇತ್ತೆ ಬಿಜೆಪಿ ಡುಲ್ಲರ್ ಪಕ್ಷಗೂ ತಕ್ಕ ಪಾತಿರ್ನ ಈರು ಬಿರ್ವೇರೆ ಸಮಾಜನು ತಪ್ಪು ಸಾದಿಗೆ ಒಯ್ಪಡೆ ಜನ ಬುದ್ಧಿವಂತರಾದುಲ್ಲೆರಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಹರಿಕೃಷ್ಣ ಬಂಟ್ವಾಳರಿಗೆ ಎದುರುತ್ತರ ಕೊಡ್ತೀರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಬುಧಾರ ನಮ್ಮಕುಡ್ಲ ಚಾನಲ್ದೊಟ್ಟಿಗೆ ಪಾತಿರ್ದು ಹರಿಕೃಷ್ಣ ಬಂಟ್ವಾಳರನ ಬಗೆಟ್ ತನಕ ಗೌರವ ಉಂಡು. ಇರು ಬಿರುವಿರ ಸಮಾಜದ ನಾಯಕರು ಕಾಂಗ್ರೆಸ್ ಪಕ್ಷಡು ಇತ್ತಿನಾರು ಇತ್ತೆ ಬಿಜೆಪಿ ಡುಲ್ಲರು ಪಕ್ಷಕ್ಕೂ ತಕ್ಕ ಪಾತಿರುವರು ಆತ್ಮವಂಚನೆ ಮಲ್ಪಡೆ ಬಿರುವಿರ ಸಮಾಜನು ತಪ್ಪು ಸಾದಿಗೆ ಒಯ್ಪಡೆ ಇರು ಇಸಯಾಂತರ ಮಲ್ತು ಪಾತಿರಡೆ ಜನ ಬುದ್ಧಿವಂತರಾದುಲ್ಲೆರಂದು ಪಂಡಿರ. ಹರಿಕೃಷ್ಣ ಬಂಟ್ವಾಳ ಪಂಡಿನ ಪಾತೆರುಗು ಉತ್ತರ ಕೊರ್ನ ಪದ್ಮರಾಜ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಬಗೆಟ್ ದಾಯಿ ರಾಜಕೀಯ ಮಲ್ಪುವರು ಇರೆಗ್ ಆತ್ಮಶಕ್ತಿ ಇತ್ತಂಡ ಇಂದಿನ ಸರಿ ಮಲ್ಪನ ಕೆಲಸ ನಮ್ಮ ಮಾತೆರ್ಲ ಮಲ್ಪುಗ ತಾನು ಟಿಕೆಟ್ಗಾದ ಲಾಬಿ ಮಲ್ಪೆ ಅಂತ ಪನ್ಪರ್ ಎಂಕ್ ಲಾಬಿ ಮಲ್ಪುನ ಅಗತ್ಯ ಇಜ್ಜಿ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಪುದರಡ್ ತಾನು ರಾಜಕೀಯ ಮಲ್ಪುಜಿ ಪಕ್ಷದ ಸಭೆಟ್ ಏನನ್ನು ಓಲಾಂಡಲ ತೂತಾರ ಪಕ್ಷದ ಪ್ರಾಥಮಿಕ ಸದಸ್ಯತ್ವದ ತೊಂದೆ ಆಂಡ ಇರೆಗ್ ಲಾಬಿ ಮಲ್ಪನವೇ ಕೆಲಸ ಇಂದೇನು ಬುಡ್ದು ಇರು ಎಂಚಿನ ಮಲ್ತದಾರ ತಾನು ಎಂಚಿನಂಡಲ ರಾಜಕೀಯಗೂ ಪೋಯರೆ ಬಲ್ಲಿಂದ ಡಿಸ್ಕ್ವಾಲಿಫಿಕೇಶನ್ ದಾಲ ಉಂಡ ಎನ್ನವೇ ಆಯ್ನ ಸಿದ್ಧಾಂತಲು ಉಂಡು ಲೇಡಿ ಹಿಲ್ ವೃತ್ತಗು ಪುದರ್ದಿಪ್ಪನೆಕ್ ಯಾನದಾಲ ಇರೋದ ಮಲ್ತದೆನ ಅವೇ ನೀರು ಸಾಬೀತು ಮಲ್ತನ ತಾನು ಸಾರ್ವಜನಿಕ ಜೀವನದ ನಿವೃತ್ತಿ ಆಪೆಂದು ಆರ್ ಪದ್ಮರಾಜ್ ಹರಿಕೃಷ್ಣ ಬಂಟ್ವಾಳ ಮೇರೆಗೆ ಪಂಡ್ಯರ. ಸ್ವಾಮಿ, ನೀವೊಬ್ಬರು ನಮ್ಮ ಹಿರಿಯರು, ನಿಮ್ಮ ಬಗ್ಗೆ ಗೌರವ ಇದೆ ನನಗೆ. ನೀವು ಬಿಲ್ಲವ ಸಮಾಜದಿಂದ ಹುಟ್ಟಿ ಬಂದವರು. ನೀವು ಈ ಮೊದಲು ಕಾಂಗ್ರೆಸ್ನಲ್ಲಿ ಇದ್ರಿ, ನಂತರ ಬಿ ಜೆ ಪಿಗೆ ಹೋದ್ರಿ. ಕಾಂಗ್ರೆಸ್ನಲ್ಲಿರುವಾಗ ಕಾಂಗ್ರೆಸ್ನ ಇದಂಥ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೀರಿ, ಬಿ ಜೆ ಪಿಗೆ ಹೋದಾಗ ಅಲ್ಲಿದ್ದ ಸಿದ್ಧಾಂತಗಳಿಗೆ ಅನುಗುಣವಾಗಿ ನೀವು ಮಾತಾಡ್ತೀರಿ. ಏನೂ ತಪ್ಪಿಲ್ಲ, ನಾನು ನಿಮ್ಮನ್ನು ದೂರದಿಲ್ಲ ಈ ವಿಚಾರದಲ್ಲಿ. ಆದರೆ ನೀವು ಆತ್ಮವಂಚನೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ನೀವೊಬ್ಬರು ಬಿಲ್ಲವ ಸಮಾಜದಲ್ಲಿ ಹುಟ್ಟಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳಂತ ನೀವು ಹೇಳ್ತೀರಿ, ತೋರಿಸ್ಕೊಂಡಿದ್ದೀರಿ ಈ ಹಿಂದೆ. ಈಗ ನೀವು ಯಾವುದೋ ಒಂದು ಇದು ಎಂತ ಹೇಳ್ತೇವೆ ವಿಷಯಾಂತರ ಮಾಡಲಿಕ್ಕೆ ಹೋಗಿ ಈ ಥರ ಆಗಲೇ ಇಲ್ಲ, ಇದೆಲ್ಲ ನಾನು ಒಂದು ಪಕ್ಷದ ಲಾಭಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೇನೆ ಅಂತ ನೀವು ಹೇಳ್ತಿರ್ತೀರಲ್ಲ, ನಿಮಗೆ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಒಳ್ಳೆಯ ಬುದ್ಧಿಯನ್ನು ಕೊಡಬೇಕು. ಯಾಕೆ ನಿಮಗೆ ರಾಜಕೀಯ ಮಾಡಬೇಕಾದ್ರೆ ನಾರಾಯಣ ಗುರುಗಳ ಹೆಸರುಗಳ ಎತ್ತು ಮಾಡಬೇಕಾ? ಬೇರೆ ನಿಮಗೆ ಯಾವುದು ವಿಷಯಗಳೇ ಇರೋದಿಲ್ವಾ? ನಿಮಗೆ ಏನೋ ಒಂದು ಧೈರ್ಯ ಇದ್ದರೆ ನೀವು ಪಕ್ಷ ಅಂತ ಸಿದ್ಧಾಂತಗಳನ್ನು ಒಪ್ಪಿ ತೊಂದರೆ ಇಲ್ಲ, ಮಾತನಾಡಿ. ಆದರೆ ಈ ಥರ ವಿಷಯಾಂತರ ಮಾಡಲಿಕ್ಕೆ ಯಾವತ್ತೂ ಹೋಗಬೇಡಿ. ನಿಮಗೆ ಆತ್ಮಸಾಕ್ಷಿ ಅನ್ನೋದು ಏನಾದರೂ ಇದ್ದರೆ ಈ ಥರ ಸರಿಯಾಗಿದೆ, ಇದನ್ನು ಸರಿಪಡಿಸುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಅಂತೇಳಿ, ಆಗ ನಾವು ನಿಮ್ಮನ್ನು ಅಭಿನಂದಿಸ್ತೇವೆ. ಇದನ್ನು ಬಿಟ್ಟು ಸುಳ್ಳು ಒಂದು ವಿಚಾರಗಳನ್ನು ಜನರ ಮುಂದಿಡಲಿಕ್ಕೆ ಹೋಗಬೇಡಿ. ಜನರು ಕೂಡ ಈ ಕಾಲದಲ್ಲಿ ಬುದ್ಧಿವಂತರಾಗಿದ್ದಾರೆ, ಪ್ರತಿಯೊಬ್ಬರನ್ನು ತಿಳ್ಕೊಳ್ತಾರೆ, ಯಾರು ಏನು ಅಂತ ಹೇಳಿ ತಿಳ್ಕೊಳ್ತಾರೆ. ನಾನು ಒಂದು ಪಕ್ಷದ ಲಾಬಿ ಅಂತ ಹೇಳ್ತೀರಿ ನೀವು ನನ್ನನ್ನು ಎಲ್ಲಿಯಾದರೂ ಯಾವುದೇ ಒಂದು ಪಕ್ಷದ ಸಭೆ ಸಮಾರಂಭಗಳಲ್ಲಿ ನನ್ನನ್ನು ನೀವು ನೋಡಿದ್ದೀರಾ? ಅಥವಾ ನಾನು ಯಾವುದೇ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದೇನೆಂತ ನೀವು ಹೇಳ್ತೀರಾ? ಲಾಬಿ ಮಾಡಬೇಕಂದ್ರೆ ಲಾಬಿ ಎಲ್ಲ ನಿಮಗೆ ಗೊತ್ತಿದೆ ಸ್ವಾಮಿ. ನೀವು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗಲೂ ನೀವು ಲಾಬಿ ಮಾಡ್ಕೊಂಡು ಬಂದಿದ್ದೀರಾ, ಬಿ ಜೆ ಪಿಯಲ್ಲೂ ಇರುವಾಗಲೂ ನೀವು ಮಾಡ್ತಾ ಇದ್ದೀರಾ. ಮಾಡಿ, ಇದರ ಬಗ್ಗೆ ನಂದೇನು ಅಭ್ಯಂತರವಿಲ್ಲ. ಎಲ್ಲರೂ ಬೇಕು, ಎಲ್ಲರೂ ಮಾಡ್ತಾ ಇದ್ದಾರೆ. ಮತ್ತು ರಾಜಕೀಯ ಮಾಡಬೇಕು, ಪದ್ಮರಾಜನಿಗೆ ಏನಾದರೂ ರಾಜಕೀಯ ಮಾಡಬೇಕು ಅಂತ ಇದ್ದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನು ಇಟ್ಕೊಂಡು ರಾಜಕೀಯ ಮಾಡಬೇಕಾದ ಅಗತ್ಯ ಏನೂ ಇರೋದಿಲ್ಲ. ಅಂಥ ಕೆಲಸವನ್ನು ಯಾವತ್ತೂ ಮಾಡೋದಿಲ್ಲ. ಇವತ್ತಲ್ಲ, ಇನ್ನು ಮುಂದೆಯೂ ನನ್ನ ಕೊನೆಯ ಉಸಿರಿರುವ ತನಕ ನಾನು ಇದನ್ನು ಮಾಡೋದಿಲ್ಲ. ಲೇಡಿ ಹಿಲ್ ಸರ್ಕಲಿಗೆ ನಾರಾಯಣ ಗುರುಗಳ ಹೆಸರನ್ನು ಇಡೋದಕ್ಕೆ ಪ್ರಪ್ರಥಮವಾಗಿ ವಿರೋಧಿಸಿದವರು ಯಾರು ಅಂತ ಕೇಳಿದರೆ ಪದ್ಮರಾಜ್ ಅಂತ ಹೇಳ್ತೀರಿ. ಸ್ವಾಮಿ, ಯಾಕೆ ಎಲುಬಿಲ್ಲದ ನಾಲಿಗೆ ಅಂತ ಹೇಳಿ ಏನೇನೋ ಮಾತನಾಡ್ತಾ ಇದ್ದೀರಾ? ಪದ್ಮರಾಜ ಏನಾದರೂ ಇದನ್ನು ವಿರೋಧಿಸಿದ್ದಾರೆ ಅಂತ ಆ ಥರ ಇದ್ದರೆ ನೀವು ಹೇಳಿದರೆ, ನಾನು ಎಲ್ಲರೂ ಹೇಳಿದೆ, ನಾನು ಇವತ್ತೇ ಸಾರ್ವಜನಿಕ ಜೀವನದಿಂದ ನಾನು ನಿವೃತ್ತಿ ಹೊಂದಿದ್ದೇನೆ. ಯಾವುದೇ ವಿಚಾರ ಇನ್ನು ಮುಂದೆ ಮಾತನಾಡಲಿಕ್ಕೆ ಬರೋದಿಲ್ಲ. ನೀವು ಕ್ಲಿಪ್ ಇದೆ ಅಂತ ಹೇಳಿದ್ರಿ, ತೋರಿಸಿಕೊಡಿ. ನೀವು ಮಣೇಲ್ ಪಳ್ಳಿದ ಜಾಗಿಡ್ ದುಂಬುದ ಶೈವ ಆರಾಧನೆ ಎತ್ತಿನ ಬಗೆಟ್ ಗೋಚರಗು ಬೈದನೆಂದು ಕೇರಳದ ಜ್ಯೋತಿಷ್ಯರು ಗೋಪಾಲಕೃಷ್ಣ ಪಣಿಕ್ಕರ್ ಪಂತೆರ ಬುಧವಾರ ಹಿಂದೂ ಸಂಘಟನೆಲು ದೀಪಾಯಿನ ತಾಂಬೂಲ ಪ್ರಶ್ನೆ ಚಿಂತನೆ ನಡಪಾದು ಕುರಿತು ಅರ್ಪಾತಿರಿಯರು.
ಮಣ್ಣೆಲ್ದ ಪಳ್ಳಿಡು ದೇವಸ್ಥಾನದ ರೀತಿದ ಗುಡಿ ತೋಜಿದ ಬತ್ತಿನೇಟವರ ಹಿಂದೂ ಸಂಘಟನೆಲು ಬುಧಾರೆ ಶ್ರೀರಾಮಾಂಜನೇಯ ಭಜನಾ ಮಂದಿರುಡು ತಾಂಬೂಲ ಪ್ರಶ್ನೆ ಚಿಂತನೆ ನಡಪಾಯಿರು. ಕೇರಳದ ಜ್ಯೋತಿಷ್ಯರು GP ಗೋಪಾಲಕೃಷ್ಣ ಪಣಿಕರ್ ದುಂಬಾಳ್ತಿಡು ಕಾಂಡೆ 1 ಗಂಟೆ 5 ನಿಮಿಷಗೂ ಶುರುವಾಯಿನ ಪ್ರಶ್ನೆ ಚಿಂತನೆ 10 ಮುಗಿತಂಡು. GP ಪಣಿಕರ್ ಪಾತಿರ್ದು ಈ ಪಳ್ಳಿ ಉಪ್ಪನ ಜಾಗಿಡು ದುಂಬು ದೈವ ಸಾನ್ನಿಧ್ಯ ಇತ್ತಂಡ ವಾರೀತಿಡು ಆರಾಧನೆ ಇತ್ತಣಂದು ತೆರೆಯೋನೆರೆ ತಾಂಬೂಲ ಪ್ರಶ್ನೆ ದೀತ ಮುಲ್ಪ ಶೈವ ಆರಾಧನೆ ಇತ್ತಣಂದು ಗೋಚರಗು ಬೈತಂಡು ಸರಿಯಾಯಿನ ಚರಿತ್ರೆ ತೆರಿಯರೆ ತಾಂಬೂಲ ಪ್ರಶ್ನೆ ಚಿಂತ ನಡೆದು ಮಾತ್ರ ಸಾಧ್ಯ ಇಜ್ಜಿ ಅಷ್ಟಮಂಗಳ ಪ್ರಶ್ನೆ ದಿವೋಡು ದುಂಬು ಗುರುಮಠ ಅಧೀನೋಡು ಶೈವ ಆರಾಧನೆ ಇತ್ತಣಂದು ತೋಚಿದಂಡು ಮುಲ್ಪದ ಕೆಲವೊಂಜಿ ಸೊತ್ತುಲು ಕೆಲವು ಮಠೋಟು ದೇವಸ್ಥಾನಲಿಡು ಆರಾಧನೆ ಆವೊಂದುಂಡೊಂದು ಗೋಚರ ಆತಂಡು ಅಂಚಾದ ಮುಲ್ಪ ಜೀರ್ಣೋತ್ತರ ಆವುಡು ಅಂಚ ಆಂಡ ಗ್ರಾಮ ಅಭಿವೃದ್ಧಿ ಆಪುಂಡು ಏರಿಗ್ಲ ಸಮಸ್ಯೆ ಆವೊಂದಿನಂಚ ಸಾನ್ನಿಧ್ಯ ಜೀರ್ಣೋತ್ತರ ಆವುಡು ಮಾತೆರ್ನಲ ಸಾಕಾರ ಅಗತ್ಯ ಪ್ರಾರ್ಥನೆ ಅಗತ್ಯ ಅಂದು ಗೋಪಾಲಕೃಷ್ಣ ಪಣಿಕರ್ ಪಂಡ್ಯರ ಪ್ರಶ್ನೆ ಚಿಂತನೆ ಮಾಡಿದೆ. ಸೇರಿ ಆ ಸಾನ್ನಿಧ್ಯ ಬಗ್ಗೆ ಈಗ ಭೂಮಿಯ ಬಗ್ಗೆ ಒಂದು ಚಿಂತನೆ ಮಾಡಬೇಕು ಹೇಳುವಾಗ ಅದರ ಬಗ್ಗೆ ಆ ಭೂಮಿಯಲ್ಲಿ ದೇವ ಸಾನ್ನಿಧ್ಯ ಉಂಟಾ, ಪೂರ್ವಕಾಲದಲ್ಲಿ ಹೇಗೆ ಆರಾಧನೆ ನಡೆದಿದೆ ಅದನ್ನು ನೋಡ್ಲಿಕ್ಕೆ ನಾನು ಇವತ್ತು ರಾಶಿ ಇಟ್ಟದು. ಅದರ ಚರಿತ್ರ ಚಿಂತನೆಗಳು ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಈ ತಾಂಬೂಲ ಪ್ರಶ್ನೆ ಸಾಕಾಗುವುದಿಲ್ಲ. ಆ ಚರಿತ್ರ ಚಿಂತನೆಗಳು ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಉಂಟು. ಈಗ ಸದ್ಯಕ್ಕೆ ನಾವು ಪ್ರಯತ್ನ ಮಾಡುವ ಈ ಕಾರ್ಯಕ್ಕೆ ದೇವರ ದಯ ಉಂಟಾ, ಅದರಲ್ಲಿ ಸಾನ್ನಿಧ್ಯ ಉಂಟೋ ನೋಡುವಾಗ ಪೂರ್ವಕಾಲದಲ್ಲಿ ಗುರು ಪದ್ಧತಿಯಲ್ಲಿ ಗುರುಮಠದಲ್ಲಿ ಆ ಗುರುಮಠದ ಅಧೀನತೆಯಲ್ಲಿ ಆರಾಧನೆ ನಡೆದ ಒಂದು ಶೈವ ಸಂಕಲ್ಪದಲ್ಲಿ ಇರುವ ಆರಾಧನೆಯಾಗಿ ತೋರಿ ಬಂದಿದೆ ರಾಶಿಯಲ್ಲಿ. ಪೂರ್ವಕಾಲದಲ್ಲಿ ಶೈವಾಂಶ ಸಂಬಂಧವಾದ ದೇವರಿಗೆ ದೇವಗಳಿಗೆ ಆರಾಧನೆ ಮಾಡಿದ ಜಾಗ ಅಂತ ಹೇಳಬಹುದು. ಅದೇ ತರದಲ್ಲಿ ಇದರ ಈ ಸಂಬಂಧವಾದ ಸಾನ್ನಿಧ್ಯಗಳ ಸಂಕಲ್ಪದಲ್ಲಿ ಉಪಾಧಿಯಾಗಿ ಕೆಲವು ವಸ್ತುಗಳು ಕೆಲವು ಮಠದಲ್ಲಿಯೋ ದೇವಾಲಯದಲ್ಲಿಯೋ ಆರಾಧನೆ ಈಗಲೂ ಸಹ ನಡೆಯೋದುಂಟು ಅನ್ನೋ ಲಕ್ಷಣವೂ ಸಹ ಕಂಡು ಬಂದಿದೆ. ಮುಂದಕ್ಕೆ ಯಾರಿಗೂ ತೊಂದರೆ ಬರದ ರೀತಿಯಲ್ಲಿ ಈ ಸಾನ್ನಿಧ್ಯ ಮೇಲೆ ತರಬೇಕು. ಆ ತರದಲ್ಲಿ ಈ ಸಾನ್ನಿಧ್ಯ ಮೇಲೆ ಬರುವಾಗ ಈ ಗ್ರಾಮವು ಸಹ ಉದ್ಧಾರ ಆಗ್ತದೆ. ಈ ಗ್ರಾಮಸ್ಥರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಒಂದು ದಾರಿಯೂ ಸಹ ಸಿಗ್ತದೆ. ಲಕ್ಷಣದಿಂದಲೂ ಆ ಗ್ರಹ ಗೋಚರದಿಂದಲೂ ಕಂಡು ಬಂದಿದೆ. ಇದಕ್ಕಾಗಿ ಎಲ್ಲರೂ ಸಹಕರಣ ಕೊಟ್ಟು ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡಿ ಮುಂದುವರಿಸಬೇಕು. ಅದು ಮಾತ್ರ ಈ ರಾಶಿಯಲ್ಲಿ ಹೇಳಲಿಕ್ಕೆ ಇದ್ದದ್ದು. ಕುಂದಾಪುರ ತಾಲೂಕು ಹಕ್ಲಾಡಿದ ಶ್ರಾವ್ಯ ಪನ್ಪನ ಪೊಣ್ಣು ಶಾಲೆಗೆ ಪೋಯರತಿರಂದೆ ಜೆತ್ತದೇ ಓದುದು 10ನೇ ಕ್ಲಾಸ್ ಪರೀಕ್ಷೆ ಬರೆದು 580 ಮಾರ್ಕ್ ದಿತ್ತದು ಅದ್ಭುತ ಸಾಧನೆ ತೋಜದಲು ಇತ್ತೆ ಆಪಗೆಟ್ಟು ಒಂಜಿ ಬರದಿ. ರಾಜ್ಯಡು 10ನೇ ಕ್ಲಾಸ್ ಪರೀಕ್ಷೆಡು ಗಾರೆ ಕೆಲಸದಕ್ಲ ಜೋಕುಲು ಮೀನುಗಾರರ್ನ ಜೋಕುಲು ಬಡವೇರ್ನ ರೈತರ್ನ ಜೋಕುಲು ಸಾಧನೆ ಮಲ್ತಿನೇನು ಕೇಂದ್ರ ಆಂಡ ಕುಂದಾಪುರ ತಾಲೂಕದ ಪೊಣ್ಣೊಡ್ತಿ ಶಾಲೆಗೆ ಪೋಯರತಿರಂದೆ ಜೆತ್ತದೇ ಓದುದು 580 ಮಾರ್ಕ್ ದಿತ್ತದು ಅದ್ಭುತ ಸಾಧನೆ ಮಲ್ದಲ. ಕುಂದಾಪುರ ತಾಲೂಕು ಹಕ್ಲಾಡಿ ರಾಜಪೂಜಾರಿ ಬಕ ಸುಜಾತ ಮೊಕ್ಲೆನ ಮಗಲ ಶ್ರಾವ್ಯ ಕರ್ಲು ಸಂಬಂಧ ಸಮಸ್ಯೆಡುಲ್ಲಲ ಅಂಚಾದ ಆಜಿ ತಿಂಗಳು ಶಾಲೆಗೆ ಪೋಯರೆ ಸಾಧ್ಯ ಆತಜೆ. ಜೆತ್ತಿನವಲೆ ಓದುದು ಬರವು ಕಲ್ತದ ಪರೀಕ್ಷೆ ಬರೆದು 580 ಮಾರ್ಕ್ ಶ್ರಾವ್ಯ ಆಜಿ ತಿಂಗಳು ಜಿತ್ತಿನವಲೆ ಇತ್ತಂಡಲ ನೋಟ್ಸ್ ಬೊಕ್ಕ ಜೆರಾಕ್ಸ್ ಕಾಪಿ ಓದುದು ಈ ಸಾಧನೆ ಮಲ್ತಿನ ವಯಸ್ಸೇಸ. ಮಾತೆರ್ನಂಚ ಇತ್ತಿನ ಶ್ರಾವ್ಯ ಐಬಿಡಿ ಪಂಪನ ಕರ್ಲು ಸಂಬಂಧ ಸೇಕಡು ಶರೀರದ ತೂಕ ಕಳೆವೊಂದು ಇತ್ತೆ ಬಜ್ಜಿ 21 ಕಿಲೋಕು ಮುಟ್ಟುದುಂಡು. ಅತ್ರಾಡಿದ ಮಕ್ಕಳ ಕೂಟ ಶಾಲೆಗೆ ಸೇರಿದ SSLC ಮುಗಿತದಲ್ಲ. ಶಾಲೆದ ಸಂಚಾಲಕರು ಸುಭಾಷ್ ಶೆಟ್ಟಿ ಬೊಕ್ಕ ದೀಪಿಕಾ ಶೆಟ್ಟಿ ಹುಷಾರಿಜ್ಜಾಂಡಲ ಓದುನ ಹಠತೂದು ನೋಟ್ಸ್ ಬೊಕ್ಕ ಆನ್ಲೈನ್ ಪಾಠದ ಜೆರಾಕ್ಸ್ ಪ್ರತಿ ಕೊಡ್ದು ಸಹಾಯ ಮಲ್ದೇರ. ಶ್ರಾವ್ಯನ ಅಪ್ಪಮ್ಮೆ ಹೆಮ್ಮಾಡಿಡು ಎಲ್ಲಿಯ ಫಾಸ್ಟ್ ಫುಡ್ ಅಂಗಡಿ ಮಲ್ತೊಂದುಲ್ಲೇರ. ಶ್ರಾವ್ಯ ಎತ್ತ ಪ್ರಕೃತಿ ಚಿಕಿತ್ಸೆ ಕೇಂದ್ರಡು ಮರ್ದದ ವ್ಯವಸ್ಥೆ ಹಿಡಿತದ ಎಡ್ಡೆ ಕಲ್ಪನಾ ಮನಸ್ಸು ದೀವಂದಲ. ಮೊದಲು ನಂದು ಈ ಪರಿಸ್ಥಿತಿ ಇರಲಿಲ್ಲ. 7ನೇ ಕ್ಲಾಸ್ ಫೈನಲ್ ಆಗ್ತಿದ್ದಂಗೆ ನಂದು ಹೆಲ್ತ್ ಅಪ್ಸೆಟ್ ಆಗ್ಲಿಕ್ಕೆ ಶುರು ಆಯಿತು. ಆಮೇಲೆ ನಾವು ಮಣಿಪಾಲದಲ್ಲಿ ಚಿಕಿತ್ಸೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ 2-3 ವರ್ಷ ಹಿಂಗೆ ಕೋರ್ಸ್ ಮಾಡಬೇಕಂತ ಹೇಳಿದರು.
ಎಲ್ಲ ಥರ ಟ್ರೀಟ್ಮೆಂಟ್ ಮಾಡಿದ್ರು, ಆದರೆ ಏನೂ ಇದಾಗಲಿಲ್ಲ. ವೆಯ್ಟ್ ಲಾಸ್ ಆಗ್ತಾ ಹೋಯಿತು. 7ನೇ ಕ್ಲಾಸಲ್ಲೂ ಅರ್ಧ ವರ್ಷ ಇದಾಯಿತು, ಸ್ಟಾಪ್ ಆಯಿತು. 8th ಅರ್ಧ ಹೋಗ್ಲಿಕ್ಕಾಗಿಲ್ಲ. ಆದರೂ ಅಂದ್ಕೊಂಡೆ ಓದಿ ನಾನು ಕಂಪ್ಲೀಟ್ ಮಾಡಿದೆ, ಒಳ್ಳೆ ಸ್ಕೋರ್ ಕೂಡ ಪಡೆದಿದೆ. 9th ಕೂಡ ಆಗಲಿಲ್ಲ ಅಷ್ಟು, ಆದರೂ ಮಾಡಿದೆ. 10th ಆಲ್ಮೋಸ್ಟ್ ಕಂಪ್ಲೀಟ್ ನನಗೆ ಹೋಗಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ. 6 ತಿಂಗಳು ನಾನು ಆಲ್ಮೋಸ್ಟ್ ಶಿರ್ಸಿ ನಿಸರ್ಗದಲ್ಲಿ ಅಡ್ಮಿಟ್ ಆಗಿದ್ದೆ ನಾನು. ಆಮೇಲೆ ಊರಿಗೆ ಬಂದು ಅಕ್ಟೋಬರಲ್ಲಿ ಊರಿಗೆ ಬಂದಿದ್ದು. ನವೆಂಬರಲ್ಲಿ ನಾನು ಮತ್ತು ತೂಕ ಡೌನ್ ಇದ್ದಿದ್ದು ಹೋಗ್ಲಿಕ್ಕಾಗಿಲ್ಲ. ಆದರೂ ನಾನು ಹೋಗ್ತೆ ಅಮ್ಮ, ಮನೇಲಿ ಇರೋಕ್ಕಾಗಲ್ಲ ಅಂದೆ. ನವೆಂಬರ್ ಹಾಗೆ ಡಿಸೆಂಬರ್ ಹಂಗೆ ನಾನು ವಾರಕ್ಕೆ 1-2 ಸಲ ಹೋಗಿ ದಿಮ್ ತೊಗೊಂಡೇ ಹೋಗ್ತಿದ್ದೆ. ಅಲ್ಲೇ ಕೂತ್ಕೊಳ್ಳಿಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ರು ನಮ್ಮ ಪ್ರಿನ್ಸಿಪಲ್ ಸುಭಾಷ್ ಶೆಟ್ರ್ ಅಂತ. ಅವ್ರು ಅವಕಾಶ ಮಾಡಿಕೊಟ್ರು, ತುಂಬ ಸಪೋರ್ಟ್ ಮಾಡಿದ್ರು. SSLCಯಲ್ಲಿ ಹಿಂಗೆ ಓದಿನೇ ಜೆರಾಕ್ಸ್ ತೆಗೆಸಿ 2 ತಿಂಗಳ ಮಾತ್ರ ಮ್ಯಾಥ್ಸ್ ಕ್ಲಾಸಿಗೋಸ್ಕರ ಅಟೆಂಡ್ ಮಾಡಿ ತುಂಬ ಕಷ್ಟಪಟ್ಟು ಮಲ್ಕೊಂಡೆ ಎಲ್ಲ ಓದಿ 92.64% ತೆಗೆದಿದೆ. ನಂಗೆ 625 620 ಮೇಲೆ ತೆಗಿಬೇಕನ್ನೋ ಆಸೆ ಇದ್ದಿತ್ತು, ಆದರೆ ಆಗಲಿಲ್ಲ. ಅಂದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದಿದೆ, ಬರಲಿಲ್ಲ. ಆದರೂ ಇಷ್ಟು ಬಂದಿದ್ದೆ ಎಲ್ಲರಿಗೂ ಖುಷಿ ಇತ್ತು. ಪುತ್ತೂರು ತಾಲೂಕದ ಮಣಿಕರ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಕೋಣೆಲು ಬೂರುನ ಹಂತೊಡಿತದ ಜೋಕುಲು ಪಾಠಕಲ್ಪನ ಸ್ಥಿಟ್ಟಿಟ್ಟಿಜ್ಜ. ಈ ಬಗೆಟ್ ಶಾಸಕರ ಸಂಜೀವ ಮಠಂದೂರ್ರೆಗ್ ಏತ ಸರ್ತಿ ಪಂಡಲ ಅರ್ಗುಮನ ಕೊಡ್ತುಜರೆಂದು ಶಾಲೆದ ಜೋಕ್ಲನ ಇಲ್ಲಲ್ದಕ್ಲು ಬೊಕ ಶಾಲೆ ಅಭಿವೃದ್ಧಿ ಸಮಿತಿದಕ್ಲು ದೂರ್ದೇರು. ಪುತ್ತೂರು ತಾಲೂಕದ ಮಣಿಕರ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಕೋಣೆಲ್ಬೂರ್ನ ಹಂತ ಮುಟ್ಟುದಿತ್ತದ ಜೋಕ್ಲೆಗ್ ಬರ್ಸೊಗು ನೆನೆವೊಂದು ದೊಂಬುಡು ಅಂತೊಂದು ಪಾಠ ಕಲ್ಪಡಾದು ಬೈತಂಡ. ಶಾಸಕರು ಸಂಜೀವ ಮಠಂದೂರು ಕ್ಷೇತ್ರಡುಪ್ಪುನ ಈ ಶಾಲೆಡಿತ್ತೆ 88 ಜೋಕ್ಲು ಕಲ್ತೊಂದುಲ್ಲೇರು. ಆಂಡ ಶಾಸಕರು ಇಂಚಿ ಗುಮನ ಕೊಡ್ತುಜರೆಂದು ಶಾಲೆದ ಜೋಕ್ಲನ ಇಲ್ಲಲ್ದಕ್ಲು ಬಕ ಶಾಲೆ ಅಭಿವೃದ್ಧಿ ಸಮಿತಿದಕ್ಲು ದೂಡ್ದೇರು. ಮಣಿಕರ ಶಾಲೆದ ಮೂಜಿ ಕ್ಲಾಸ್ ಕೋಣೆಲೆನ ಸ್ಥಿತಿಗತಿ ಬಾರಿ ಕೆಟ್ಟಿ ನೀಡಿದವರ 2017-18 ಮನೆ ಶೈಕ್ಷಣಿಕ ವರ್ಷದ್ದು ಶಿಕ್ಷಣ ಇಲಾಖೆದ ಅಧಿಕಾರಿಗಳ ಸೂಚನೆದಂಚ ಬೀಗ ಪಾಡ್ದಂಡ. ಬಾಕಿದ ಇಟ್ಟು ಮೂಜಿಕೋಣೆಲು ಬೋರಿಯರಾತಂಡ ಅಂಚಾದ ಜೋಕ್ಲನ ಜಾಗೆ ಬದಲ್ಪರ ಇಲಾಖೆ ಸೂಚನೆ ಕೊಡ್ತುಂಡು. ಇತ ಸರಿಯಾದ ಕ್ಲಾಸ್ ಇಜ್ಜಂದೆ ಪಾಠ ಕ್ಷೀರಭಾಗ್ಯ ಬೆಚ್ಚವನ ಸಿಂಚ ಪ್ರತಿಯೊಂಜಲ ಭಾರಿ ಕಷ್ಟೋಡು ನಡ್ತೊಂದುಂಡು. ಸೀಟ್ ಹಾಕುವ ವ್ಯವಸ್ಥೆಗಾದರೂ ಮಾಡೋದು ಬಿಟ್ಟು ಇಲ್ಲೇ ಆಚೆ ಹೋಗ್ತಾರೆ ಹೇಳಿದರೆ, ಪಕ್ಕದ ಗ್ರಾಮಕ್ಕೆ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದರು, ಇವರು ಸ್ವಲ್ಪ ತಪ್ಪು ಮಾಡಿದರು. ಪಬ್ಲಿಕ್ಕು ಎಲ್ಲ ಹೋಗಿ ಮಿನಿಸ್ಟ್ರಿ ಎದುರು ನಿಲ್ತಿದ್ರೆ ಮಿನಿಸ್ಟ್ರಿಗೆ ವಿಷಯ ಗೊತ್ತಾಗ್ತಿತ್ತು. ಮಕ್ಕಳಿಗೆ ಶಾಲೆ ಇಲ್ಲ, ಹೆತ್ತವರಿಗೆ ಮಕ್ಕಳ ಭವಿಷ್ಯದ ಚಿಂತೆ. ಇಂಥ ಸಂದರ್ಭದಲ್ಲಿ ತಕ್ಷಣ ಇದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಪಂದಿಸಬೇಕು ಅಂತ ಒತ್ತಾಯಿಸುವುದರ ಜೊತೆಗೆ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಮಂಜುನಾಥ್ ಭಂಡಾರಿ, ಹರೀಶ್ ಕುಮಾರರು, ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ್ತೇನೆ. ಆದರೆ ಕರ್ತವ್ಯ ನಿಭಾಯಿಸಬೇಕಾದವರು MLA ನಿಜವಾಗಿ ಅವರಿಗೆ ಮಾಡಲಿಕ್ಕೆ ಆಗದಿದ್ದರೆ ಅವರು ಬಿಟ್ಟು ಕೂತ್ಕೊಳ್ಳೋದು ಒಳ್ಳೆಯದು. ಶಾಲೆಗೆ ಜೋಕ್ಲಿನ್ ಸೇರಾಯರ ಬರ್ಪುನಕ್ಲು ಬರವು ಕಲ್ಪರೆ ಕೋಣೆ ಇಜ್ಜಿಂದ ಪಿರಪು ಹೊಂದುಲ್ಲೇರು. ಈ ಶಾಲೆಗೆ ಅನುದಾನವಾದ ಕಾಯರ ಶಾಸಕರ ಬೊಕ್ಕ ಸಂಬಂಧಪಟ್ಟಿನಕ್ಲೆಗೆ ಸರ್ತಿ ಅರ್ಜಿ ಕೊರಂಡಲ ಪ್ರಯೋಜನ ಇಜ್ಜಿ ಮಾತಿರ್ಲ ಮನಸ್ಸಿಜ್ಜಂದಿನಂಚ ಉಲ್ಲೇರಂದು ಜೋಕ್ಲೆನ ಇಲ್ಲಲ್ದಕ್ಲು ತೋಡ್ತೇರು. ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಯಾವುದೇ ಸೌಲಭ್ಯ ಇಲ್ಲ. ಇವಾಗ ಹೊರಗಡೆ ಜಗುಲಿಯಲ್ಲಿ ಕೂತ್ಕೊಳಿಸ್ತಾ ಇದ್ದೀವಿ. ಬೇಸಿಗೆ ಕಾಲದಲ್ಲೂ ಕಳೆದ ಶೈಕ್ಷಣಿಕ ವರ್ಷನೂ ಹಾಗೆ ಹೊರಗಡೆ ಜಗುಲಿಯಲ್ಲಿ ಹೇಗೋ ಮಕ್ಕಳು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು. ಕಾಯಿಲೆಗಳು ಬಂತು ತುಂಬ, ಆದರೂ ಪರವಾಗಿಲ್ಲ, ಮದ್ದು ಮಾಡಿ ಪುನಃ ಕಲಿಸಿದ್ವಿ ಮಕ್ಕಳನ್ನು. ಇವಾಗ ಮಳೆಗಾಲ ಎಷ್ಟು ಕಷ್ಟ ಆಗ್ತಿದೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಸಣ್ಣ ಮಕ್ಕಳು 9-10 ವರ್ಷದ ಮಕ್ಕಳು, ಪುಟಾಣಿ ಮಕ್ಕಳು, ಅವರನ್ನು ಹೇಗೆ ನಾವು ಈಗ ಹೊರಗಡೆ ಕೂತ್ಕೊಳಿಸೋದು ಅಂತ ನಮಗೆ ತುಂಬ ಬೇಸರದ ವಿಷಯ. ಅದಕ್ಕೋಸ್ಕರ ನಾವು ಇವಾಗ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನ್ಯಾಯ ಬೇಕು ಅಂತ, ಎಜುಕೇಶನ್ ಬೇಕು, ಶಾಲೆನೂ ಬೇಕು. ಬರವು ಖಾತೆದ ಮಂತ್ರಿಯರು ಶಾಸಕರು ಬರವು ಇಲಾಖೆದಕ್ಲು ಈ ಶಾಲೆಗೆ ತುರ್ತು ಗಮನ ಕೊಟ್ಟು ಕಲ್ಪುನ ಜೋಕ್ಲಿಗೆ ರಕ್ಷಣೆ ಕೊರಡಾತಂಡು ಸರಕಾರಿ ಶಾಲೆ ಒರಿಪಾವಡಾತಂಡು. ಅಂಗಾರೆ ಪತ್ತನಾಜದ ದಿನ ಆದಿತ್ತಂಡ ತುಳುನಾಡ ಭೂತಾರಾಧನೆಡು ಒಂಜಿ ಪ್ರಧಾನ ದಿನ ಆದುಪ್ಪುನ ಪತ್ತನಾಜಿಗ್ ದೈವಾರಾಧನದ ಕುಟುಂಬದ ಇಲ್ಲಡ್ ದೈವಲೆನ ಬನ ಕಟ್ಟೆಗುಂಡಲೆಡ್ ಇಸೀಸ ಪರ್ವ ಕರಿತೆರ ಕೋಲ ನೇಮ ಅಂಕ ಆಯನ ಆಟ ಕೂಟ ವರ್ಷದ ಮಟ್ಟಿಗೆ ಅಕೇರಿ ಆಪನ ದಿನಲ ಪತ್ತನಾಜೆ ಆದುಂಡು.
ತುಳುನಾಡು ಬೇಸಿಯ ಪತ್ತು ಪೋಪನ ಪತ್ತನಾಜದ ವಿಶೇಷ ಆಚರಣೆ ನಡಪುಂಡು. ಪತ್ತನಾಜೆ ಪ್ರಧಾನವಾದ ಭೂತಾರಾಧನೆಗೆ ಸಂಬಂಧಪಟ್ಟದಿತ್ತಂಡಲ ಪತ್ತನಾಜೆ ಗಾನಗ ಆಟದ ಮೇಳಲು ವರ್ಷದ ತಿರ್ಗಾಟ ಮುಗಿತದ. ಅವು ಮೇಳದ ಜಮ್ಮಗು ಪಿರಬತ್ತದ ಸೇವೆ ಆಟ ಗುಬ್ಬುದು ಯಕ್ಷಗಾನ ಆಟದ ಗೆಜ್ಜೆಗಿರುಪುವ. ಬೇಸೆ ಬತ್ತನ ಪಂಡ ಬೆನ್ನೆ ಸಾಗಲೆ ಸುರುಪತ್ತನ ಕಾರ್ಯ ಸುರು ಆನಂದೇ ಅರ್ಥ. ಐಕ ಸರಿಯಾದ ಪತ್ತನಾಜಿಗೆ ಪತ್ತು ಪನಿ ಆಡಲ ಬಡ್ಸ ಬರ್ಪುಂಡಿಗೆ ಬರ್ಪನ ಪಾತಿರಗು ಅರ್ಥ ಕುರ್ಪುನಂಚ ಬಡ್ಸ ಬರ್ಪುಂಡು. ಸಾನ ಮಾಡಲೆಡ್ ನಡಪನ ಕೋಲ ನೇಮ ಮೆಚ್ಚಿ ಮೈಮೆ ಬಂಡಿ ನೇಮ ವಲಸರಿ ನೇಮ ಧರ್ಮ ನೇಮ ಒಂದು ಮಾತ ವರ್ಷದ ಮಟ್ಟಿಗೆ ಅಕ್ಕೇರಿಯಾಪನ ಒಂಜಿ ಭಾರಿ ಮಹತ್ವದ ದಿನನೇ ಪತ್ತನಾಜ ಅದುಂಡು. ನಾಗಗ ಸಂಬಂಧಪಟ್ಟಿನ ಅಶ್ಲೇಷ ಬಲಿ ನಾಗದರ್ಶನ ನಾಗಮಂಡಲ ಸೇವೆ ಒಂದು ಮಾತ ಅಕ್ಕೇರಿಯಾಪುಂಡು. ದೇವಸ್ಥಾನಲಿನ ಉಚ್ಚೆಯ ಜಾತ್ರೆ ತೇರು ಪಿರಪ ಪ್ರತಿಷ್ಠೆ ಬ್ರಹ್ಮ ಕಲಶ ಒಂದು ಮಾತ ಪತ್ತನಾಜಗಾನಗ ಅಕ್ಕೇರಿಯಾಪುಂಡು. ನರಮಾನ್ಯರಿಗೆ ಚೀಪಿನೇ ಮರ್ದದ ಮಾತ ಸತ್ವಲ ದಿಂಜದುಪ್ಪನ ದೊಡ್ಡದ ನೇವದ ಕಾವನ ತೊಡ್ಡೆಲು ಪೋಲೆ ಕಟ್ಟದ ನೇವೊಟ್ಟುಗು ಸೀರೈನ ಜಾಗೆ ಬಿಡ್ದು ಮರಿಯಲುಗು ಒಂಜಿ ನೆಲೆನಾಡ್ದು ತನ್ನ ಸಂಸಾರನ್ ಕುಲ್ಲಾಯರ ಲಕ್ಕದ ಪೋಪನ ಅದಿನಾಲ ಈ ಪತ್ತನಾಜೆ ಅದುಂಡು. ಸುರೂಕೆ ಪಂಡಿನಂಚ ಪತ್ತನಾಜೆ ನವ ನಂಬಿಂಚ ಸತ್ಯಲಿಗೆ ವರ್ಷದ ಮಟ್ಟಿಗೆ ಅಕೇರಿದ ಪರ್ವ ಕರಿಪನ ದಿನ ಆದಿತ್ತದ. ತುಳು ಜನಕಲು ಕುಟುಂಬದ ಇಲ್ಲಡು ಬಂಡಾರದ ಇಲ್ಲಡು ದೈವಲನ ಬನುಟು ಇಸೇಸ ಪರ್ವ ಕರಿಪುಯರು. ಹೆಚ್ಚಾದ ಒಂದು ಗುಳಿಗೆ ಪಕ್ಕ ರಾವು ಗುಳಿಗೆನ ಬನುಟು ಮರತ ಮುದೆಲ್ಡು ನಡಪುಂಡು. ದೈವಲೆಗೆ ಬಾರದೆ ರೇಟು ಪೊರಿ ಬಜ್ಜಿಲು ಪನಿಯಾರ ಬಲಸದು ಪರ್ಂದು ಬೆಲ್ಲ ಬಚ್ಚಿರೆ ಬಜ್ಜೆ ದೀದ್ ಕೊಲ್ತಿರಿ ಪತ್ತದ ದೀದ್ ಕೇಪಲ ಪುರ್ಪ ಪಾಡ್ದು ಮಾತಿರ್ಲ ಪ್ರಾರ್ಥನೆ ಮಲ್ತದ ತೋಟಿಡು ಧೂಪ ಪತ್ವೇರು. ಸುತ್ತಮುತ್ತ ಜಾಗದ ಇಲ್ಲಲ್ದಕ್ಲು ಕೊರ್ನ ಅಯ್ಯಂಗಾಯಿ ತಾರಾಯಿ ದರ್ತದ ಅವಾರ ಕೊರ್ಪಿರು. ಕೆಲವು ದೈವಲೆಗೂ ಕೋರಿ ಕೊಯ್ದು ಅವರ ಕೊರ್ಪಿನ ಅಕ್ಕಟ್ಟು ಉಂಡು. ರಾವುಗಳಿಗೆ ಎತ್ತಿನ ಬನುಟು ರಾವುಗು ಏಳು ಇರೆ ಪಾಡ್ದು ನುಪ್ಪು ಬಲಸದು ಕೊಲ್ಲದರು ಬೊಕ್ಕ ತೌತೆ ಪಾಡ್ದು ಮಲ್ತಿನ ಕಜಿಪುದ ಗೆಲು ಬಲಸದು ಕೋಲ್ತಿರಿ ಬಚ್ಚಿರೆ ಬಜ್ಜೆ ದೀದ್ ಕೇಪಲ ಪುರ್ಪ ಪಾಡ್ದು ಪ್ರಾರ್ಥನೆ ಮಲ್ತದ ಆ ಕೇರಿಗೆ ಧೂಪ ಪತ್ವೇರು. ಪರಕೆದ ಅಗೆಲು ತಂಬಿಲ ಇತ್ತಂಡ ಬೇತನೆ ಪನಿಯಾರ ಬಲಿಸದ ರಾವುಗು ಬೇತನೆ ಹೆಚ್ಚಿಗೆ ಏಳು ಇರೆ ಅಗಿಲು ಬಲಸುವೇರು. ಧೂಪ ಪತ್ತಿನೆಡ್ದು ಬೊಕ್ಕ ಇರೆ ಚೂರು ದುಂಬು ಒಯ್ತದ ಮಾತಿರೆಗ್ಲ ಒಂಜಂಜೀರೆ ಜನ ಹೆಚ್ಚ ಎತ್ತಂಡ ಪಟ್ಟದು ನೇರೆ ಕೊರ್ಪೇರು. ಕುಟುಂಬದ ಇಲ್ಲಡ ಅಗಿಲು ಬಲಸನ ಕರಿದು ಪೋಯ್ನಕ್ಲೆ ಬಲಸನ ಬೊಕ್ಕ ತೀರ್ನಕ್ಲೆನ ಪದ್ನಾಜೆಗೆ ಸೇರ್ಸವನ ಕ್ರಮ ಮಾತ ಪತ್ತನಾಜೆಗೆ ರಾತ್ರಿ ನಡಪುಂಡು. ಅಂಗಾರೆ ಪತ್ತನಾಜದಾನಿ ವರ್ಕಾಡಿ ಗ್ರಾಮದ ಮಂದ್ರ ಬೈಲು ಕಲ್ಕಾರದ ರಾವು ಕುಲಿಗನ ಬನ್ನೊಟ್ಟು ಪತ್ತನಾಜದ ಪರ್ವ ನಡತಂಡು. ಆಯಿರೆ ಬೊಕ್ಕ ಈಯರದ ಅಸುರಕಿರಿಯ ಬೊಕ್ಕ ದೇವಕಿರಿಯರೆ ಗುಳಿಗನ ರಡ್ಡು ಬನ್ನೊಟ್ಟು ಸುತ್ತಮುತ್ತಲ್ದ ಇಲ್ಲದಕ್ಕಲು ಒಟ್ಟು ಸೇರಿದ ಪತ್ತನಾಜದ ಈ ಆಚರಣೆ ವರ್ಷಲ ಪೊರ್ತು ಕಂತೆರ ಅನಗ ನಡಪುಂಡು. ತುಳುನಾಡ ಭೂತಾರಾಧನೆ ಪ್ರಕೃತಿ ಆರಾಧನೆ ಪಂಪನೇಕ ಒಂದು ಸಾಕ್ಷಿ ಆದುಂಡೊಂದು ಪನುಲಿ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥಬೀದಿಡುವುದಾರ ಆಟದ ಆಜಿಮೇಳುಲೆಡ್ದು ಪತ್ತನಾಜದ ಸೇವೆ ಆಟ ನಡ್ತೊಂದುಂಡು. ಈ ಸತ್ಯದ ತಿರ್ಗಾಟುಡು ಸಾರತೈವ ಸೇವೆ ಆಟ ಗುಬ್ಬುತ್ತಿದ್ದದು ಐಟ್ ಐನೂತ ಅಶ್ಪ ದೇವಿ ಮಹಾತ್ಮೆ ಪ್ರಸಂಗ ಆದಿತ್ತಂಡು. ಕೊರೋನಾ ಸಿಕ್ಕದ ಕಾರಣ ಕರಿನ 2 ವರ್ಷಡು ಭಾರಿ ಕಷ್ಟ ಬತ್ತಿನ ಕಟೀಲು ಆಟದ ಮೇಳಲಿನ ತಿರ್ಗಾಟ ಅಕೇರಿಗೆ ಪತ್ತನಾಜಿಗೆ ತಕ್ಕ ಮಟ್ಟದ ಸೇವೆ ಆಟೋಡು ಸಮಾಧಾನ ಮಂತೊಂದ. ಆಂಡ ಈ ವರ್ಷ ಕೊರೋನಾ ಸಿಕ್ಕದ ಪೋಡಿಗೆದಂತೆ ಪೊರ್ಲುಡು ಪ್ರದರ್ಶನ ಕೊಡ್ದು ಬುಧವಾರ ರಥ ಬಿದ್ದಿಡು ಆಜಿ ರಂಗಸ್ಥಳೋಟು ಪತ್ತನಾಜದ ಸೇವೆ ಆಟ ಅಟ್ಟಣೆ ಮಲ್ತದೇರು. ನವೆಂಬರ್ 29 ತಿರ್ಗಾಟ ಶುರುವಾದಿತ್ತಿನ ಒಟ್ಟು ಸಾರತ್ತ ಐವ ಸೇವೆ ಆಟ ಗುಬ್ಬುದ. ಈ ಸರ್ತಿ ದೇವಿ ಮಹಾತ್ಮೆನೆ ಐನೂತ ಅಶ್ಪ ಪ್ರದರ್ಶನ ಕೊಟ್ಟುಂಡು. ಒಂಜನೆ ಮೇಳ 82, ರಡ್ಡನೆ ಮೇಳ 90, ಮೂಜನೆ ಮೇಳ 90, ನಾಲನೆ ಮೇಳ 99, ಐನನೆ ಮೇಳ 94, ಕಾಜನೆ ಮೇಳ 99 ಇಂಚ ದೇವಿ ಮಹಾತ್ಮೆ ಐನೂತ ಅಶ್ಪ ಪ್ರದರ್ಶನ ಕೊಟ್ಟುಂಡು. ಸರಸ್ವತಿ ಸದನ ಮಹಾಲಕ್ಷ್ಮಿ ಸದನ ಸೇರಿನಂಚ ಕಟೀಲ್ಡೆ ಈ ಸರ್ತಿ 180 ಹೆಚ್ಚ ಪ್ರದರ್ಶನ ನಡೆತದಂಡ. ಮೇ ತಿಂಗಳು 40 ಆಟ ನಡೆತದಂಡ. ನಮ್ಮಕುಡ್ಲ ಚಾನಲ್ ಸೀದಾ ಪ್ರಸಾರದ ದೇವಿ ಮಹಾತ್ಮೆ ಆಟ ಯಕ್ಷಗಾನ ಅಭಿಮಾನ್ಯನ ಇಲ್ಲು ಮುಟ್ಟುದುಂಡು. ಆಜಿ ಮೇಳದಕ್ಲು ವರ್ಷದ ತಿರ್ಗಾಟ ಮುಗಿತದ. ಬುಧವಾರ ಕಟೀಲಿಗೆ ಮೆರವಣಿಗೆ ಬೈತೇರು. ರಾತ್ರಿ ಆಜಿ ಮೇಳಲೆಡ್ದ ದಶಾವತಾರ ಶ್ರೀನಿವಾಸ ಕಲ್ಯಾಣ ಆಟ ಮೂರ್ತು ಬರೆಯರೆ ಉಂಡು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.